ನಮಸ್ಕಾರ ವೀಕ್ಷಕರೇ. ಗೋವಾ ಅಂದ ತಕ್ಷಣ ಕಣ್ಮುಂದೆ ಬರೋದು ಸುಂದರವಾದ ಕಡಲತೀರಗಳು. ಆದ್ರೆ ಇಲ್ಲೊಬ್ರು ತಮ್ಮ ಐಷಾರಾಮಿ ಫಾರ್ಚುನರ್ ಕಾರನ್ನೇ ಸಮುದ್ರಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಹೌದು, ಗೋವಾದ ವಾಗೇಟರ್ ಬೀಚ್ನಲ್ಲಿ ನಡೆದ ಈ ಘಟನೆ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಆಟವಾಡಲು ಹೋದವರು ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದೇನು? ಆ ಕಾರು ಸಮುದ್ರಕ್ಕೆ ಹೋಗಿದ್ದು ಹೇಗೆ? ಬನ್ನಿ ನೋಡೋಣ. ಗುಜರಾತ್ ನೋಂದಣಿಯ ಈ ಟೊಯೋಟಾ ಫಾರ್ಚುನರ್ ಕಾರನ್ನು ಚಾಲಕ ಸಮುದ್ರದ ಅಲೆಗಳ ಹತ್ತಿರ ತೆಗೆದುಕೊಂಡು ಹೋಗಿದ್ದ. ಆದ್ರೆ ವಿಧಿಯಾಟ ಬೇರೆಯೇ ಇತ್ತು. ಉಬ್ಬರವಿಳಿಪ ಶುರುವಾದ ತಕ್ಷಣ ಕಾರು ಮರಳಿನಲ್ಲಿ ಸಿಲುಕಿಕೊಂಡಿತು. ಅಲೆಗಳು ಅಬ್ಬರಿಸತೊಡಗಿದಂತೆ ಕಾರು ಮೆಲ್ಲಗೆ ಸಮುದ್ರದ ಒಳಗೆ ಮುಳುಗಲು ಶುರುವಾಯಿತು. ಒಂದು ಹಂತದಲ್ಲಂತೂ ಕಾರಿನ ಟಾಪ್ ಮಾತ್ರ ಕಾಣಿಸ್ತಿತ್ತು. ಕೊನೆಗೆ ಜೆಸಿಬಿ ಯಂತ್ರ ತಂದು ಕಾರನ್ನು ಹೊರತೆಗೆಯಬೇಕಾಯಿತು. ಕಾರಿನ ಬಾಗಿಲು ತೆರೆದಾಗ ಒಳಗಿಂದ ಜಲಪಾತದಂತೆ ನೀರು ಹೊರಬರುತ್ತಿತ್ತು. ಈ ಕಾರಿನ ಮಾಲೀಕ 22 ವರ್ಷದ ಅರ್ಜುನ್ ಸಿಂಗ್ ರಾವತ್ ಈಗ ವಿಚಿತ್ರ ಹೇಳಿಕೆ ನೀಡಿದ್ದಾನೆ. ನಾನು ಕಾರನ್ನು ತೊಳೆಯಲು ಕೊಟ್ಟಿದ್ದೆ, ಆತ ಅದನ್ನ ಬೀಚ್ಗೆ ತಗೊಂಡು ಹೋಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಆದ್ರೆ ಅಂಜುಲನ್ನ ಪೊಲೀಸರು ಮಾತ್ರ ಸುಮ್ಮನೆ ಬಿಟ್ಟಿಲ್ಲ. ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದಿದ್ದಕ್ಕಾಗಿ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಮೋಟಾರು ವಾಹನ ಕಾಯ್ದೆಯಡಿ ಕೇಸ್ ಜಡಿಯಲಾಗಿದೆ. ನೆನಪಿಡಿ, ಗೋವಾ ಬೀಚ್ಗಳಲ್ಲಿ ವಾಹನ ಚಲಾಯಿಸುವುದು ಶಿಕ್ಷಾರ್ಹ ಅಪರಾಧ. ಜತೆಗೆ ಸಮುದ್ರದ ಉಪ್ಪು ನೀರು ಎಂಜಿನ್ ಅನ್ನು ಸಂಪೂರ್ಣ ತುಕ್ಕು ಹಿಡಿಸುತ್ತದೆ. ಇಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಇನ್ಶೂರೆನ್ಸ್ ಕೂಡ ಸಿಗೋದಿಲ್ಲ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.